ಪ್ರತಿಭೆಗಳ ತವರೂರಾಗಿರುವ ಈ ಕರಾವಳಿಯಲ್ಲಿ ಹಾಡುವ ಕೋಗಿಲೆಗಳಿಗೆ ವೇದಿಕೆ ಕಲ್ಪಿಸಿ ಅಂತಿಮ ಸುತ್ತಿಗೆ 11 ಸಿರಿಕಂಠದ ಹಾಡುಗಾರರನ್ನ ಆಯ್ಕೆ ಮಾಡಿ ಅವರ ಗಾನ ಪಯಣದ ಸವಿಸ್ತಾರವಾದ ನೆನಪು ಮಾಡುವ ಈ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಬಾಲ ಪ್ರತಿಭೆಯೂ ಹೌದು, ಅಗಾಧ ಸಾಧನೆ ಗೈದವಳೂ ಹೌದು. ಇವಳೇ ಉಡುಪಿಯ ಪ್ರಜ್ಞಾ ಅಡಿಗ. ಪ್ರಜ್ಞಾ ಅಡಿಗ ಅಂಬಲ್ಪಾಡಿಯಲ್ಲಿ ಹುಟ್ಟಿದ ಒಂದು ಬಾಲ ಪ್ರತಿಭೆ. ಅವಳು ತುಂಬ ಸಣ್ಣವಳಿರುವಾಗಲೇ ಅವಳ ಗುರುಗಳು ಅವಳ ಟ್ಯಾಲೆಂಟನ್ನು, ಆ ಪ್ರತಿಭೆಯನ್ನು ಗುರುತಿಸಿದರು. ಹೇಗಂತೇಳಿದರೆ 2000ನೇ ಇಸ್ವಿಯಲ್ಲಿ ನನ್ನ ಮದುವೆ ಆಯಿತು. ಮದುವೆ ಆದ ಕೂಡಲೇ ತವರು ಮನೆಯಿಂದ ಬಂದಂಥ ನನ್ನ ಪತ್ನಿಗೆ ಇಲ್ಲಿ ಸಂಗೀತದಲ್ಲಿ ಅಭಿರುಚಿ ಇದೆ ಅಂತೇಳಿ ನನಗೆ ಗೊತ್ತಾಯಿತು. ಹಾಗಾಗಿ ನಮ್ಮ ಮನೆಯ ಪಕ್ಕದಲ್ಲೇ ಒಂದು 200 ಮೀಟರ್ ದೂರದಲ್ಲಿ ನಮ್ಮ ಒಂದು ಸರಿಗಮ ಪಾಠಶಾಲೆ ಅಂತ ಇದೆ. ಶ್ರೀಮತಿ ವಾರಿಜಾಕ್ಷಿ ಆರ್ ಭಟ್ ಅಂತೇಳಿ ಅವರು ವಿದ್ವತ್ತನ್ನು ಪಡೆದಿದ್ದಾರೆ ಸಂಗೀತದಲ್ಲಿ. ಅವರಲ್ಲಿಗೆ ನನ್ನ ಹೆಂಡತಿಯನ್ನು ಕರ್ಕೊಂಡೋಗಿ ಸೇರಿಸಿದೆ. ಆಗ ಅವಳು ಹೀಗೆ ಕಲಿತಾ ಇದ್ಲು. ಇದಾಗ್ತಾಯಿತ್ತು. 2001ರಲ್ಲಿ ನಮ್ಮ ಪ್ರೀತಿಯ ಮಗಳಾಗಿ ಪ್ರಜ್ಞಾ ಹುಟ್ಟಿದ್ಲು. ನಮ್ಮ ಎಲ್ಲ ಪ್ರಯತ್ನ ಸಾರ್ಥಕ ಆಗಬೇಕು ಅಂತೇಳಿ ಏನೋ ಗೊತ್ತಿಲ್ಲ, ಅವಳನ್ನು ಸಣ್ಣ ಮಗುವಿದೊಳಗೆ ತಾಯಿ ಜೊತೆ ಸಂಗೀತ ಪಾಠಕ್ಕೆ ಹೋಗ್ತಾಯಿದ್ಲು. ಸುಮಾರು ಒಂದು 3 ವರ್ಷ ವಯಸ್ಸಲ್ಲಿ ತಾಯಿಗೆ ಹೇಳಿಕೊಟ್ಟ ಪಾಠವನ್ನು ಮರುದಿವಸ ಇವಳು ಅಷ್ಟು ಗ್ರಾಸ್ ಮಾಡಿಕೊಂಡು ಮರುದಿವಸ ಇವಳು ಒಪ್ಪಿಸ್ತಾ ಇದ್ಲು. ತಾಯಿಯ ಜೊತೆಗೆ ಇವಳು ಕೂಡ ಹಾಡಲಿಕ್ಕೆ ಶುರು ಮಾಡ್ತಾಯಿದ್ಲು. ಇದನ್ನು ನೋಡಿ ಗುರುಗಳಿಗೆ ಆಶ್ಚರ್ಯ ಆಯಿತು. ನಿನಗಿಂತ ನಿನ್ನ ಮಗಳೇ ಚೆನ್ನಾಗಿ ಸಂಗೀತವನ್ನು ಇದು ಮಾಡ್ತಾ ಇದ್ದಾಳೆ, ಆಗ್ರಹಿಸ್ತಾ ಇದ್ದಾಳೆ, ಅವಳಿಗೇನೋ ಒಂದು ಒಳಗೆ ಪ್ರತಿಭೆ ಇದೆ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ಅವಳನ್ನು ನಾವು ಈ ಸಂಗೀತದಲ್ಲಿ ಯಾಕೆ ಮುಂದುವರಿಸಬಾರ್ದು, ನೀನು ಡೈಲಿ ಬರುವಾಗ ಮಗಳನ್ನು ಕರ್ಕೊಂಡು ಬಾ, ಹಾಗೆ ನೋಡುವ ಯಾವ ರೀತಿ ಅವಳು ಇದನ್ನು ಇದು ಮಾಡ್ತಾಳೆ ಅಂತೇಳಿ ಗುರುಗಳು ಮೊದಲಿಗೆ ಅವಳ ಪ್ರತಿಭೆಯನ್ನು ಗುರುತಿಸಿದರು. ಹಾಗೆ ನಾವು ಎಲ್ಲದಕ್ಕೂ ಮೊದಲಾಗಿ ಅವಳ ಪ್ರೀತಿಯ ಗುರುಗಳಾದ ವಾರಿಜಾಕ್ಷಿ ಆರ್ ಭಟ್ ಅವರಿಗೆ ಕೃತಜ್ಞತೆ ಸಲ್ಲಿಸಲೇಬೇಕಾಗ್ತದೆ. ಯಾಕಂದರೆ ಅವಳಲ್ಲಿದ್ದ ಆ ಪ್ರತಿಭೆಯನ್ನು ಪ್ರಥಮವಾಗಿ ಗುರುತಿಸಿದರೆ ಅವರು. ಹಾಗಾಗಿ ನಂತರ ಹೀಗೆ ಪಾಠ ಮುಂದುವರಿತಾ ಹೋಯಿತು, ಕಲಿತಾ ಹೋದಲು. ತಾಯಿಗಿಂತ ಚೆನ್ನಾಗಿ ಮಗಳದ್ದೇ ಇದು ಪ್ರತಿಭೆ ತೋರ್ತಾ ಬಂತು. ಹಾಗೆ ನಾವು ಅದಕ್ಕೆ ಸರಿಯಾಗಿ ಇಲ್ಲಿ ಶ್ರೀ ಕೃಷ್ಣ ಮಠದಲ್ಲಿ ಪ್ರತಿ ವರ್ಷ ನಡೆಯುವಂಥ ಸಂಗೀತ ಸ್ಪರ್ಧೆಗೆ, ಇನ್ನಿತರ ಕಾರ್ಯಕ್ರಮಗಳಿಗೆ ಅವಳನ್ನು ಕರ್ಕೊಂಡು ಹೋಗಿ ಸ್ವಲ್ಪ ಸ್ಟೇಜ್ ಫಿಯರ್ ಹೋಗಲಿಕ್ಕೆ ಅಂತೇಳಿ ಇದು ಮಾಡ್ತಾ ಹೋದ್ವಿ. ಅದಕ್ಕೆ ಸರಿಯಾಗಿ ಅವಳು ಪ್ರತಿಸ್ಪಂದಿಸ್ತಾ ಒಳ್ಳೆ ತನ್ನ ಪ್ರತಿಭೆಯನ್ನು ಹೊರ ಹಾಕ್ತಾ ಹೋದ್ಲು. ತಾಯಿಯಿಂದ ವರವಾಗಿ ಬಂದ ಕಲೆಯನ್ನ ಉಳಿಸಿ ಬೆಳೆಸುವಲ್ಲಿ ಯಶಸ್ವಿಯಾಗಿದ್ದಾಳೆ ಈ ಪ್ರಜ್ಞಾ.
ಮದುವೆಯಾದ ಮೊದಲಲ್ಲಿ ಈಕೆಯ ತಾಯಿ ಸಂಗೀತಾಭ್ಯಾಸ ಮಾಡ್ತಾ ಇದ್ರಂತೆ. ತದನಂತರ ತಾಯಿಯೊಂದಿಗೆ ತನ್ನ 2ನೇ ವರ್ಷದಲ್ಲಿ ಸಂಗೀತಾಭ್ಯಾಸಕ್ಕೆ ಇವಳು ಕೂಡ ಹೋಗಿದ್ಲಂತೆ. ತಾಯಿ ಹಾಡುವುದನ್ನ ಕೇಳಿ ತನ್ನ ದಾಟಿಯಲ್ಲೇ ಇವಳು ಹಾಡ್ತಾ ಇದ್ಲು. ಇದನ್ನು ಗಮನಿಸಿದ ಸಂಗೀತ ಗುರುಗಳಾಗಿರುವ ವಿದುಷಿ ವಾದಿಜಾಕ್ಷಿ ಅವರು ಇವಳನ್ನ ಶಿಷ್ಯೆಯಾಗಿ ಸ್ವೀಕರಿಸಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ ಸಾಧನೆ ಅದು ಮಾತ್ರ ಅಪಾರ. ನಾಮದ ಸ್ಮರಣೆಯ ನಾರಾಯಣ, ನಿನ್ನ ನಾಮದ ಸ್ಮರಣೆಯ ಸಾರಾಮೃತವು ಎನ್ನ ನಾಲಿಗೆಗೆ ಬರಲಿ ನಾರಾಯಣ. ನನಗೆ ಸಂಗೀತ ಕಲಿಬೇಕಂತ ತುಂಬ ಆಸೆ ಇತ್ತು, ಆದರೂ ನನಗೆ ಕಲೀಲಿಕ್ಕಾಗಲಿಲ್ಲ. ಮದುವೆ ನಂತರ ನಾನು 3 ವರ್ಷ ಸಂಗೀತ ವಾರಿಜಾಕ್ಷಿ ಭಟ್ ಅವರಲ್ಲಿ ಹೋಗ್ತಾ ಇದ್ದೆ. ನಂತರ ನನ್ನ ಮಗಳು ಬರ್ತಾಯಿದ್ಲು 2 ವರ್ಷ 3 ವರ್ಷ ಇರುವಾಗ. ಅವಳು ಕೂಡ ತಾಳ ಹಾಕಿ ಎಷ್ಟೊತ್ತು ಕೂತ್ಕೊಳ್ತಾ ಅಷ್ಟೊತ್ತು ಕೂತ್ಕೊಳ್ತಾ ಇದ್ದು ಸಂಗೀತ ಕ್ಲಾಸಲ್ಲಿ. ಮತ್ತು ಅವಳು ಕೂಡ ಶ್ರುತಿ ಎಲ್ಲ ಇದು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವರು ಗುರುಗಳು ಹೇಳಿದರು, ಇವಳಿಗೆ ಕೂಡ ಸಂಗೀತ ಅವಳಿಗೆ ಕೂಡ ಜ್ಞಾನ ಇದೆ, ಸಾಪಾಸ ಹಿಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಮತ್ತು ನಾನು ಸಂಗೀತವನ್ನು ಬಿಟ್ಟೆ, ಅವಳನ್ನು ಅಲ್ಲಿ ಸೇರಿಸಿದೆ ಸಂಗೀತ ಕ್ಲಾಸ್ 3 ವರ್ಷ ಇರುವಾಗ. ಪ್ರಸ್ತುತ ಜೂನಿಯರ್ ಸೀನಿಯರ್ ವಿಭಾಗಗಳಲ್ಲಿ ಮೊದಲನೇ ಶ್ರೇಣಿಯಲ್ಲಿ ಪಾಸಾಗಿ ವಿದ್ವತ್ತನ್ನ ಮಾಡ್ತಾ ಇದ್ದಾರೆ ಈ ಬಾಲ ಪ್ರತಿಭೆ. ಪ್ರಜ್ಞಾ ನನ್ನ ಅಕ್ಕನ ಮೊಮ್ಮಗಳು. ಅವಳು ಅಂದರೆ ತುಂಬ ಇಷ್ಟ ನನಗೆ. ಅವಳ ಹಾಡು ಅಂದರೆ ತುಂಬ ಇಷ್ಟ. ನನಗೂ ಸಂಗೀತದಲ್ಲಿ ತುಂಬ ಅಭಿರುಚಿ. ಹಾಗಾಗಿ ಅವಳದ್ದು ಪ್ರೋಗ್ರಾಮ್ ಎಲ್ಲ ನೋಡಿ ತುಂಬ ಸಂತೋಷ ಪಡ್ತೇನೆ, ತುಂಬ ಖುಷಿ ಆಗ್ತದೆ ಅವಳ ಪ್ರೋಗ್ರಾಮ್ ನೋಡಿ. ಅವಳು ಹೀಗೆ ಮುಂದೆ ಬರ್ತಾ ಇರಲಿ ಅಂತೇಳಿ ಅವಳಿಗೆ ಆಶೀರ್ವಾದ ಮಾಡಿ. ಚರಣ ಭಜನೆ ಆಸೆಯಿಂದ ಮಾಡುವೆನು, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು. ದೋಷರಾಶಿ ನಾಶ ಮಾಡು ಈಶ ಕೇಶವ, ದೋಷರಾಶಿ ನಾಶ ಮಾಡು ಈಶ ಕೇಶವ. ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು. 6ನೇ ವಯಸ್ಸಿನಲ್ಲಿ ETV ಬಾಲಗಂಧರ್ವದಲ್ಲಿ ಪ್ರತಿಭೆಯ ಅನಾವರಣ. 8ನೇ ವರ್ಷದಲ್ಲಿ ಜೂನಿಯರ್ ವಿಭಾಗದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ. 10ನೇ ವಯಸ್ಸಿನಲ್ಲಿ ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮದಲ್ಲಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದಾರೆ. ಅದರೊಂದಿಗೆ ತನ್ನ 13ನೇ ವಯಸ್ಸಿನಲ್ಲಿ ಉದಯ ಟಿವಿಯ ಉದಯ ಸಿಂಗರ್ನಲ್ಲಿ ಭಾಗವಹಿಸಿ 2ನೇ ರನ್ನರ್ ಅಪ್ ಆಗಿ ಮಿಂಚಿದ್ದ ಈ ಪ್ರಜ್ಞಾ 6ನೇ ವಯಸ್ಸಲ್ಲಿರುವಾಗ ETVಯಲ್ಲಿ ಬಾಲಗಂಧರ್ವ ಅಂತೇಳಿ ಒಂದು ಕಾರ್ಯಕ್ರಮ ಬಂತು. ಅದರಲ್ಲಿ ಎಲ್ಲ ರೀತಿಯ ಟ್ಯಾಲೆಂಟ್ಗಳಿಗೆ ಅವರು ವೇದಿಕೆ ಮಾಡಿಕೊಟ್ಟಿದ್ದರು. ಹಾಗಿರೋ ಇವಳು ಸಂಗೀತವನ್ನು ಅಲ್ಲಿ ನಾವು ಆಡಿಷನ್ಗೆ ಹೋದಾಗ ಆಡಿಸಿದ್ವಿ. ಅಲ್ಲಿ ಆಯ್ಕೆ ಆದಳು. ಉಡುಪಿಯಲ್ಲಿ ಆಯ್ಕೆ ಆಗಿ ಬೆಂಗಳೂರಿಗೆ ಕರೆದು ಬೆಂಗಳೂರಲ್ಲೂ ಕೂಡ ತನ್ನ ಪ್ರತಿಭೆಯನ್ನು ತೋರಿಸಿ ಅದು TVಯಲ್ಲಿ ಪ್ರಥಮ ಬಾರಿಗೆ ಪ್ರಜ್ಞಾ TVಯಲ್ಲಿ ಬಂದದ್ದು ಈ ಕಾರ್ಯಕ್ರಮದಲ್ಲಿ.
ಆಮೇಲೆ ನಿಧಾನವಾಗಿ ಕ್ಲಾಸಿಕಲ್ ಕಲಿತಾ ಇದ್ದಾಗೆ ಸಿನಿಮಾ ಸಂಗೀತದ ಬಗ್ಗೆ ಅಭಿರುಚಿ ಬಂತವಳಿಗೆ. ಮುಂದೆ ನಾವು ಅವಳ 9ನೇ ವಯಸ್ಸಲ್ಲಿ ಎದೆ ತುಂಬಿ ಹಾಡುವೇನು ಅಂತ ಒಂದು SP ಬಾಲಸುಬ್ರಹ್ಮಣ್ಯಂ ಅವರ ಸಾರಥ್ಯದಲ್ಲಿ ಇದೇ ETVಯಲ್ಲಿ ಎದೆ ತುಂಬಿ ಹಾಡುವೇನು ಅಂತೇಳಿ ಒಂದು ಕಾರ್ಯಕ್ರಮ ಬರ್ತಾಯಿತ್ತು. ಅದಕ್ಕೆ ಕರ್ಕೊಂಡು ಹೋದ್ವಿ. ಅಲ್ಲಿ ಕೂಡ ಆಡಿಷನಲ್ಲಿ ಮಂಗಳೂರಲ್ಲಿ ಆಡಿಷನ್ ಇತ್ತು, ಅದರಲ್ಲಿ ಸೆಲೆಕ್ಟ್ ಆದಳು. ಆಮೇಲೆ ಬೆಂಗಳೂರಲ್ಲಿ 2-3 ರೌಂಡಲ್ಲೂ ಆಯ್ಕೆಯಾಗಿ ಅಂತಿಮ 20ರ ಸುತ್ತಿಗೂ ಆಯ್ಕೆ ಆದಳು. ನಮಗೆಲ್ಲ ತುಂಬ ಖುಷಿ ಆಯಿತು ಆ ಸಮಯದಲ್ಲಿ. ಹಾಗೆ ಮುಂದುವರ್ಸ್ಕೊಂಡು ಒಳ್ಳೆ ಗುರುಗಳ ಅಭಿಪ್ರಾಯ, ಅವರ ಮಾರ್ಗದರ್ಶನ, ಹಾಗೆ ಬೇರೆ ಬೇರೆ ಕಲಾವಿದರ ಪರಿಚಯದಿಂದಾಗಿ ಬೆಳೀತಾ ಹೋಯಿತು ವ್ಯಕ್ತಿತ್ವ. ಜಡ್ಜ್ ಆಗಿದ್ದಂಥ SP ಬಾಲಸುಬ್ರಹ್ಮಣ್ಯಂ ಹಾಗೂ ಹಂಸಲೇಖ, ವಿಶೇಷವಾಗಿ ಹಂಸಲೇಖ ಅವರು ಅವಳನ್ನು ಜೂನಿಯರ್ ಸುಬ್ಬಲಕ್ಷ್ಮಿ ಥರ ಹಾಡ್ತೀನಿ ಅಂತೇಳಿ ಒಂದು ದೊಡ್ಡ ಕಮೆಂಟ್ ಕೊಟ್ಟರು. ತುಂಬ ಕಷ್ಟವಾದ ಒಂದು ಕೀರ್ತನೆ, ತುಂಬ ಕಷ್ಟವಾದ ಕೀರ್ತನೆ. ಯಾರು ಪ್ರೊಫೆಷನಲ್ಸ್ ಹಾಡಿದರೂ ಕೂಡ ಈ ದಿನಕ್ಕೂ ಕೂಡ ಸ್ವಲ್ಪ ಕಾನ್ಫಿಡೆನ್ಸ್ ಇಟ್ಕೊಂಡು ಹಾಡೋರು ತುಂಬ ಕಡಿಮೆ. ಬಿಕಾಸ್ ರಾಗ ಕಷ್ಟವಾದದ್ದು, ತಾಳ ಕ್ಲಿಷ್ಟವಾದದ್ದು. ಈ ವಯಸ್ಸಿನಲ್ಲಿ ಈ ಹಾಡನ್ನು ಆಯ್ಕೆ ಮಾಡ್ಕೊಂಡು ಹಾಡೋದೇ ತುಂಬ ಕಠಿಣವಾದ ವಿಷಯ. ಅದು ದಯವಿಟ್ಟು ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ ನಾನು ಅವಳ ವಿಶ್ಲೇಷಣೆ ಮಾಡುವಾಗ. ನಂಬರ್ 1 ಪ್ಲಸ್ ಪಾಯಿಂಟ್, ನಿನ್ನ ಉಚ್ಚಾರಣೆ ಅದ್ಭುತವಾಗಿದೆ ಅಮ್ಮ. ನಿನ್ನ ಪ್ರೊನೌನ್ಸಿಯೇಷನ್, ಅಕ್ಷರಗಳು ಅಷ್ಟು ಅದ್ಭುತವಾಗಿ ಉಚ್ಚಾರಣೆ ಮಾಡ್ತಾ ಇದೀಯಾ. ನಿನ್ನ ವಯಸ್ಸಿಗೆ ಈ ಹಾಡನ್ನು ಅಷ್ಟು ಚೆನ್ನಾಗಿ ಹಾಡಿದೀಯಾ ನೀನು. MS ಸುಬ್ಬಲಕ್ಷ್ಮಿಯವರು ಪುಟ್ಟ ವಯಸ್ಸಿನಲ್ಲಿ ಹೀಗೆ ಕಾಣ್ತಿದ್ರು ಅಂತ ಅನ್ಸುತ್ತೆ ನನಗೆ. ನೋಡಿದ್ರೆ MS ಸುಬ್ಬಲಕ್ಷ್ಮಿಯವ್ರ ಹೆಸರು ಕೇಳಿದಿರಲ್ಲ, ಆ ನಗು, ಆ ಮಂದಸ್ಮಿತ ಹಾಗಿದೆ. ಸೀನಿಯರ್ ಆಗ್ತಾನೆ ಹೋಗು, ಜೂನಿಯರ್ ಪರೀಕ್ಷೆಗಳೆಲ್ಲ ಹಾಗೆ ಇರ್ತಾ ಹೋಗ್ಲಿ, ಆಯ್ತಾ? ಶುಭಾಶಯ. ಇದನ್ನೆಲ್ಲ ದಾರೆ ಎರೆದು, ಅನುಭವವನ್ನು ದಾರೆ ಎರೆದು ಅವಳಿಗೆ ಆಶೀರ್ವಾದ ಮಾಡಿದರು. ಪ್ರಸ್ತುತ ಶಾಸ್ತ್ರೀಯ ಸಂಗೀತದ ಅಭ್ಯಾಸವನ್ನು ಮಾಡಿಕೊಂಡಿದ್ದಾರೆ ಪ್ರಜ್ಞಾ. ಜೊತೆಗೆ ಕೇಂದ್ರ ಸರ್ಕಾರದಿಂದ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಬಾಲ ಪ್ರತಿಭೆಗಳಿಗೆ ನೀಡುವ ವಿದ್ಯಾರ್ಥಿ ವೇತನಕ್ಕೆ ರಾಜ್ಯದಲ್ಲಿ ಆಯ್ಕೆಯಾದವರಲ್ಲಿ ಹಲವರಲ್ಲಿ ಈಕೆಯೂ ಒಬ್ಬಳು. ಕೃಷ್ಣ ಮಠದಲ್ಲಿ ಮತ್ತು ಎಲ್ಲಿ ಕಾಂಪಿಟಿಷನಲ್ಲಿ ಪ್ರೈಸ್ ತಗೊಳ್ಳುವಾಗ ನಮಗೆ ತುಂಬ ಖುಷಿ ಆಗ್ತದೆ. ಅವಳಿಗೆ ಶ್ರೀಕೃಷ್ಣನ ಹಾಡು ಅಂದರೆ ತುಂಬ ಇಷ್ಟ. ಮತ್ತು ಗುರುಗಳಾದ ವಾರಿಜಾಕ್ಷಿ ಭಟ್ ಅವರು ತುಂಬ ಅಂದರೆ ಬೇಸಿಕ್ ಇದು ಶಾಸ್ತ್ರೀಯ ಸಂಗೀತವನ್ನು ತುಂಬ ಕಲಿಸ್ತಾರೆ. ನಮ್ಮ ಅಂಥ ಗುರುಗಳನ್ನು ಪಡೆದಿರಬೇಕಾದ್ರೆ ತುಂಬ ಪುಣ್ಯ ಮಾಡಿರಬೇಕು. ಬೇಸಿಕ್ ಒಳ್ಳೆದಿದ್ದರೆ ಶಾಸ್ತ್ರೀಯ ಸಂಗೀತ ಯಾವಾಗಲೂ ಒಳ್ಳೆ ಬರ್ತದೆ, ಇಲ್ದಿದ್ರೆ ಸಂಗೀತ ಮುಂದೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಅವರಿಗೆ ತುಂಬ ಧನ್ಯವಾದ ಹೇಳ್ತೇನೆ, ನಮ್ಮದು ಗುರುಗಳು ವಾರಿಜಾಕ್ಷಿ ಭಟ್ ಅವರಿಗೆ.
ಸುಪ್ರಸಿದ್ಧ ಸಂಗೀತ ವಿದ್ವಾನ್ ದಿವಂಗತ ಬೆಳ್ಳೆ ಅನಂತರಾಮ್ ಉಪಾಧ್ಯಾಯ ಅವರ ಸುಪುತ್ರಿ. ನಾನು 29 ವರ್ಷದಿಂದ ಇಲ್ಲಿ ಸರಿಗಮ ಸಂಗೀತ ಶಾಲೆ ಅಂತ ಅಮಲ್ಪಾಡಿಯಲ್ಲಿ ಸಂಗೀತ ತರಗತಿಗಳನ್ನು ಮಾಡ್ತಾ ಇದ್ದೇನೆ. ಒಂದು 13-14 ವರ್ಷದ ಹಿಂದೆ ಪ್ರಜ್ಞಾ ಅಡಿಗ ಅವರ ಅಮ್ಮ ವೀಣಾ ಅಡಿಗ ನನ್ನ ಹತ್ರ ಸಂಗೀತ ಕಲಿಯುವ ಆಸೆಯಿಂದ ಕ್ಲಾಸಿಗೆ ಸೇರಿದರು. ಅವರು ಕಲಿತಾ ಇರುವಾಗಿದ್ದರೆ ಪುಟ್ಟ ಹುಡುಗಿ ಪ್ರಜ್ಞಾ ಅವರೊಟ್ಟಿಗೇ ಬರ್ತಾಯಿದ್ಲು. ಅವಳು ಸುಮ್ಮನೆ ಅಮ್ಮನ ಹಿಂಬದಿಯಲ್ಲಿ ಕೂತು ಕೇಳ್ತಾ 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 ತುಂಬ ಕೇಳ್ತಾ ಇದ್ಲು. ನಾನು ದೇವರ ನಾಮಗಳನ್ನು ಬೇರೆಯವರಿಗೆ ಹೇಳಿಕೊಡುವಾಗ ಕೂಡ ಫಾರ್ ಎಕ್ಸಾಂಪಲ್ ವೇಣುನಾದ ಪ್ರಿಯ, ಆನಂದ ಭೈರವಿ ರಾಗದ್ದು, ಹಾಗೆ ಇನ್ನೂ ಸುಮಾರು ದೇವರ ನಾಮಗಳನ್ನು ಸಲೀಸಾಗಿ ಶ್ರುತಿಬದ್ಧವಾಗಿ ಹಾಡ್ತಿದ್ಲು. ಅವಳ ಹಾಡುಗಾರಿಕೆಯನ್ನು ಗಮನಿಸಿದ ಅವರ ಅಮ್ಮ ಅಪ್ಪ ಅವಳಿಗೆ ಒಂದು 5 ವರ್ಷ ಆಗುವಾಗ ನನ್ನ ಸರಿಗಮ ಸಂಗೀತ ಶಾಲೆ ತರಗತಿಗೆ ಅವಳನ್ನು ಸೇರಿಸಿದರು. ಇಷ್ಟೆಲ್ಲ ಅವಳು ಸೇರಿದ ನಂತರ ಸಹ ಬುಕ್ಕು ನೋಡಿ ಕಲಿಯುವ ಪರಿಪಾಠ ಅವಳಿಗೆ ಇರಲಿಲ್ಲ. ಅಂದರೆ ಸಂಗೀತವನ್ನು ಯಾವಾಗಲೂ ತುಂಬ ಕೇಳ್ಮೆಯಿಂದಲೇ ಕಲಿಬೇಕಾಗ್ತದೆ. ಬುಕ್ಕು ನೋಡಿದರೆ ನಮ್ಮ ದೃಷ್ಟಿ ಅದರತ್ತ ಹೋಗ್ತದೆ, ಅಟೆನ್ಷನ್ ಡೈವರ್ಟ್ ಆಗ್ತದೆ. ಹಾಗಾಗಿ ಇಡೀ ಜೂನಿಯರ್ ಪೋರ್ಷನ್ ಸಾಧಾರಣ ಬೇರೆ ಮಕ್ಕಳಿಗೆ 3 ವರ್ಷದ್ದು ಇಂಟೆಲಿಜೆಂಟ್ ಮಕ್ಕಳಿಗೆ ಆ ಪೋರ್ಷನನ್ನು ಅವಳು ಕೇಳಿಯೇ ಏನು ಬುಕ್ ನೋಡದೆ ಅಷ್ಟು ಜೂನಿಯರ್ ಪೋರ್ಷನನ್ನು ಕಲಿತು ತುಂಬ ಸುಶ್ರಾವ್ಯವಾಗಿ ಹಾಡ್ತಿದ್ಲು. ಅವಳ ಗ್ರಾಸ್ಪಿಂಗ್ ಪವರ್ ಕೂಡ ತುಂಬ ಇತ್ತು. ಶಾಸ್ತ್ರೀಯ ಸಂಗೀತದಲ್ಲಿ ಸಂಗೀತ ಯಾತ್ರಾ ಅಂತ ಒಂದು ಉತ್ತಮ ಮಟ್ಟದ್ದು ಶಾಸ್ತ್ರೀಯ ಸಂಗೀತ ಸ್ಪರ್ಧೆ ಶಂಕರ ಚಾನೆಲ್ನವರು ನಡೆಸ್ತಿದ್ದದ್ದು. ಅದರಲ್ಲಿ ತುಂಬ ಒಳ್ಳೆ ಅಂದರೆ ಸೆಮಿಫೈನಲ್, ಕ್ವಾರ್ಟರ್ ಫೈನಲ್, ಸೆಮಿಫೈನಲಲ್ಲಿ ತುಂಬ ಹೊಗಳಿದ್ದಾರೆ ಅವಳನ್ನು. ಅವರು ಅದರ ಡೈರೆಕ್ಟರ್ ಸಂಗೀತ ಕಿಶನ್ ಅಂತ ನನಗೆ ಫೋನ್ ಮಾಡಿ, ನೀವು ಇಂಥ ಗುರುಗಳು ಇರುವುದರಿಂದಲೇ ನಿಮ್ಮ ಇಂಥ ಮಕ್ಕಳು ಇರ್ತಾರೆ ಈಗ ನಿಮ್ಮ ಶಿಷ್ಯರು ಅಂತ ನನಗೂ ತುಂಬ ಅಂದರೆ ತುಂಬ ಖುಷಿಯಾಗಿತ್ತು. ಯಾಕಂದರೆ ಒಳ್ಳೆಯ ಶಿಷ್ಯರು ಸಿಕ್ಕಿದರೆ ಮಾತ್ರ ಗುರುಗಳ ಹೆಸರು ಉಳಿತದೆ. ಒಳ್ಳೆಯ ಗುರುಗಳಿದ್ದರೆ ಶಿಷ್ಯರಿರ್ತಾರೆ, ಒಳ್ಳೆಯ ಶಿಷ್ಯರಿರ್ತಾರೆ. ಹಾಗೆ ಅದು ಗುರು ಶಿಷ್ಯ ಸಂಬಂಧ ಒಬ್ರಿಗೊಬ್ಬರಿಗೆ ಪೂರಕವಾಗಿರ್ತದೆ. ಅಪ್ರತಿಮ ಸಾಧನೆಗಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ವತಿಯಿಂದ ನೀಡುವ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತೆ. ಜೊತೆಗೆ ದೂರದರ್ಶನದಲ್ಲಿ ಕಾರ್ಯಕ್ರಮ ನೀಡಿದ ಅನುಭವವೂ ಈಕೆಗಿದೆ. ಪ್ರಸ್ತುತ ಗ್ಲೋವಿಯನ್ ಸ್ಟಾರ್ ಇಂಟಗ್ರೇಟೆಡ್ ಸ್ಕೂಲ್ನಲ್ಲಿ SSLC ವಿದ್ಯಾಭ್ಯಾಸ ಮಾಡ್ತಾ ಇದ್ದಾಳೆ. ಸೂಪರ್ ಸಿಂಗರ್ ಪ್ರತಿ ಸುತ್ತಿನ ಅನುಭವವನ್ನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಈ ರೀತಿ ಹಂಚಿಕೊಳ್ತಾಳೆ ಪ್ರಜ್ಞಾ. ಸೂಪರ್ ಸಿಂಗರ್ನ ವೇದಿಕೆಯಲ್ಲಿ ಪ್ರತಿ ಸುತ್ತಿನಲ್ಲೂ ತೀರ್ಪುಗಾರರಿಂದ ಪ್ರಶಂಸನೀಯ ಮಾತುಗಳನ್ನು ಪಡೆದಿರುವ ಈಕೆ ಈಗ ಸೂಪರ್ ಸಿಂಗರ್ನ ಅಂತಿಮ ಸುತ್ತಿಗೆ ಆಯ್ಕೆಯಾಗಿದ್ದಾಳೆ. ಅಂತಿಮ ಸುತ್ತಿನಲ್ಲಿ ಹೆತ್ತವರ ಹಿತೈಷಿಗಳ ಆಕಾಂಕ್ಷೆಯನ್ನ ಪೂರ್ಣಗೊಳಿಸುವಳೆ ಈ ಪ್ರಜ್ಞಾ. ಇದೆಲ್ಲ ನಮಗೆ ಹೆಮ್ಮೆ ಸಂಗತಿ. ಆಮೇಲೆ ಜನರೆಲ್ಲ ನೋಡಿದವರು ಟಿವಿಯಲ್ಲಿ ಎಲ್ಲಾದರೂ ಸಿಕ್ಕಿದಲ್ಲಿ ಇದರಲ್ಲಿ ಕೇಳೋದುಂಟು, ನೀವು ಪ್ರಜ್ಞಾ ಅವರ ತಂದೆ ತಾಯಿ ಅಲ್ವ ಅಂತೇಳಿ. ನಮಗೆ ತುಂಬ ಹೆಮ್ಮೆ ಆಗ್ತಿತ್ತು, ಇವಳು ಟಿ ವಿಯಲ್ಲಿ ಬಂದಿದ್ಲಲ್ಲ ಅಂತೇಳಿ ಎಲ್ಲ ಗುರುತಿಸ್ತಾ ಇದ್ದರು. ಹಾಗೆ ದೊಡ್ಡ ಹೆಮ್ಮೆ ಅಂತೇಳಿದರೆ ಮಗಳಿಂದಾಗಿ ನಾವು ತಂದೆ ತಾಯಿ
ಜನರಲ್ಲಿ ಗುರುತಿಸಲಿಕ್ಕೆ ಶುರುವಾಯಿತು. ಜನರು ಗುರುತಿಸಲಿಕ್ಕೆ ಶುರು ಮಾಡಿದ್ರು ನಮ್ಮನ್ನು. ಅದಕ್ಕಿಂತ ದೊಡ್ಡ ಹೆಮ್ಮೆ ಬೇರೆ ಇಲ್ಲ ನಮಗೆ. ಈ ಹಿಂದೆ ತುಂಬ ಕಾಂಪಿಟಿಷನ್ಸ್ಗೆಲ್ಲ ಹೋಗಿದ್ದೇನೆ. ಆದರೆ ಇದು ನಮ್ಮ ಟಿವಿದು ತುಂಬ ಡಿಫ್ರೆಂಟ್ ಆಗಿದೆ ಎಕ್ಸ್ಪೀರಿಯನ್ಸ್. ಅಂದರೆ ಇದು ಸೆಟ್ ಸಹ ತುಂಬ ಚೆಂದ ಆಗಿದೆ. ಭೂತನಾಥೇಶ್ವರ ಟೆಂಪಲ್ ಹತ್ರ ಮಾಡ್ತಿದ್ದಾರೆ ಇದನ್ನು. ತುಂಬ ಖುಷಿ ಆಗ್ತದೆ. ವಾತಾವರಣ ಎಲ್ಲ ತುಂಬ ಚೆಂದ ಆಗಿದೆ. ಇಲ್ಲಿ ಹಾಡಲಿಕ್ಕೆಲ್ಲ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೊರಗೆ ತಂಪಾದ ಗಾಳಿ ಬರ್ತಾ ಇರ್ತದೆ. ಚೆಂದ ಪ್ರಾಕ್ಟೀಸ್ ಮಾಡ್ಬೋದು. ನನಗೆ ಆ್ಯಕ್ಚುಲಿ ಪೇರೆಂಟ್ಸ್ ಸಪೋರ್ಟ್ ತುಂಬ ಸಿಕ್ಕಿದೆ. ಮತ್ತು ನಮ್ಮ ಗುರುಗಳು ವಾರಿಜಾಕ್ಷಿ ಆರ್ಭಟ್ ಅವರಿಗೆ ತುಂಬ ಧನ್ಯವಾದ ಹೇಳ್ತೇನೆ. ನನಗೆ ಕ್ಲಾಸಿಕಲ್ ಬೇಸ್ ಅವರು ಕಲಿಸಿದ ಕಾರಣ ನನಗೆ ಇಷ್ಟು ಕ್ಲಾಸಿಕಲ್ ಬೇಸ್ ಸಾಂಗ್ಸ್ ಚೆಂದ ಹಾಡಲಿಕ್ಕೆ ಬರ್ತದೆ. ಫಿಲ್ಮಿ ಸಾಂಗ್ಸ್ ಆ್ಯಕ್ಚುಲಿ ನಾನೇ ಕೇಳ್ಕೊಂಡು ಕಲಿತೇನೆ. ಅದು ಕ್ಲಾಸಿಕಲ್ ಬೇಸ್ ಇದ್ದ ಕಾರಣ ಅದು ತನ್ನಿಂದ ತಾನು ಬರ್ತದೆ, ಗೊತ್ತಾಗತ್ತೆ. ಕ್ಲಾಸಿಕಲ್ ಟ್ರೈನ್ ಇಂಥ ಹಾಡುಗಳು ಆರಾಮಾಗಿ ಹಾಡ್ಬೋದು ನೀನಂತ ಗೊತ್ತು. ಓಕೆ, ಈಗ ಸಪೋಸ್ ಈಗ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಆದರೆ ಅಲ್ಲಿ ಏನಾದರೂ ಒಂದು ಪೆಪ್ಪಿ ಸಾಂಗ್ ಅಥವಾ ಐಟಮ್ ಸಾಂಗ್ ಹಾಡಕ್ಕೆ ಬಂದರೆ ಹಾಡ್ಬೋದಾ? ಹಾಡ್ಬೋದಲ್ಲ? ಒಂದೇ ಜಾನರ್ ಫಿಕ್ಸ್ ಆಗಿರಲ್ಲ, ಮಾಡ್ಬೋದಲ್ಲ? ಬಟ್ ಇದು ಓಕೆ, ನೀವು ಹಾಡಬೇಕಾದ್ರೆ ಗೊತ್ತಾಗತ್ತೆ ಕ್ಲಾಸಿಕಲ್ ಟ್ರೈನ್ಡ್ ಇದೆಯಾ ನೀನು ಅಂತ. ಬಟ್ ಕಳೆದ ರೌಂಡಲ್ಲಿ ದಿಲ್ ಹುಮ್ ಹುಮ್ ಕರೆ ಹಾಡಿದ್ದೆ. ಇದರಲ್ಲಿ ಗುರುಕಿರಣ್ ಸರ್ ಎಲ್ಲ ಬಂದಿದ್ದರು. ನನಗೆ ಅವರು ಮೊದಲಿಂದ ಸ್ವಲ್ಪ ಪರಿಚಯ ಇದ್ದರು. ಓರಿಯೋ ಸಿಂಗರಲ್ಲಿ ನಾವು ಅವ್ರು ಜಡ್ಜಾಗಿ ಬಂದಿದ್ದರು. ಅಂದರೆ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಉಂಟು ನಿನ್ನಲ್ಲಿ ಅಂತ ಹೇಳಿದರು. ಆ್ಯಕ್ಚುಲಿ ಆ ಕಾಂಪಿಟಿಷನ್ 3 ವರ್ಷ ಹಿಂದೆ ಆದದ್ದು ಕಾಂಪಿಟಿಷನ್. ಅದು ಅವರಿಗೆ ಈಗ ಸಹ ನನ್ನ ಹಾಡೆಲ್ಲ ನೆನಪಿದ್ದು, ಯಾವ ಹಾಡು ಹಾಡಿದ್ದೇನೆ ಅಂತೆಲ್ಲ ನೆನಪುಂಟು ಅವರಿಗೆ. ಅದು ಖುಷಿ ಆಯ್ತು ನನಗೆ. ಅದು ರಚನಾ, ಥಿಂಕ್ ಮಸ್ತ್ ಸಮಯ ಇರ್ಬೇಕು ನಿನ್ನ ಸಾಂಗ್ ಏನು. ಶಿ ವಾಸ್ ಅ ಕಾಂಪಿಟಿಟರ್ ಫಾರ್ ಉದಯ ಸಿಂಗರ್, ದಟ್ಸ್ ಹೌ ಐ ನೋ ಹರ್. ಆಕ್ಚುಲಿ ಕರ್ನಾಟಕಡು ಮ್ಯೂಸಿಕಲ್ ಹಬ್ ಪಣ ಮೈಸೂರು ಯು ಗಾಟ್ ಪ್ಲೆಂಟಿ ಆಫ್ ಸಿಂಗರ್ಸ್, ವಂಡರ್ಫುಲ್ ಸಿಂಗರ್ಸ್. ಈ ದಕ್ಷಿಣ ಕನ್ನಡ ಈ ಇಡೇ ಬರ್ತನಾಗ ಐ ಥಿಂಕ್ ಉಡುಪಿ ಇಸ್ ಯು ಗಾಟ್ ವೆರಿ ಗುಡ್ ಸಿಂಗರ್ಸ್ ಅವರೇ ಕ್ಲಾಸಿಕಲ್. ದಿಲ್ ಹುಮ್ ಕರೆ ಹಾಡುವಾಗ ಪಿಚ್ಚಿಂಗ್ ಪ್ರಾಬ್ಲಮ್ ಉಂಟಂತ ಎಲ್ಲರೂ ಮೆನ್ಷನ್ ಮಾಡಿದರು. ಅದು ಇಂಪ್ರೂವೈಸೇಷನ್ ಮಾಡಬೇಕು. ಗುರು ಸರ್ ಸಹ ಹೇಳಿದರು, ರಾಜ್ ಸರ್ ಸಹ ಹೇಳಿದರು. ಮತ್ತು ವಾಯ್ಸನ್ನು ಇನ್ನೂ ಪಿಚ್ ರೇಂಜಿಂಗ್ ಇನ್ನೂ ವೈಡ್ ಮಾಡ್ಕೊಳ್ಬೇಕಂತ ಹೇಳಿದರು. ಮತ್ತು ತುಂಬ ಒಳ್ಳೆ ಕಮೆಂಟ್ಸ್ ಕೊಡ್ತಾರೆ. ಮತ್ತು ಬೇಜಾರಾಗುವ ಥರ ಕಮೆಂಟ್ಸ್ ಕೊಡೋದಿಲ್ಲ ಯಾವಾಗಲೂ. ಇನ್ನೂ ಇಂಪ್ರೂವೈಸೇಷನ್ ಆಗಬೇಕು ಅಂತ ಕಮೆಂಟ್ಸ್ ಕೊಡ್ತಾ ಇರ್ತಾರೆ. ತುಂಬ ಖುಷಿ ಆಗ್ತದೆ ಕೇಳು. ಇನ್ನೂ ಅಂದರೆ ಕಾನ್ಫಿಡೆನ್ಸ್ ಬರ್ತದೆ, ಇನ್ನೂ ಹಾಡಬೇಕು ಅಂತ. ಈ ರೌಂಡಲ್ಲಿ ಎಸ್ ಜಾನಕಿ ಅವ್ರದ್ದು ಸೂಪರ್ ಹಿಟ್ ಸಾಂಗ್ ಹಾಡ್ತಾ ಇದ್ದೇನೆ. ತುಂಬ ಖುಷಿ ಆಗ್ತದೆ ಅದು ಹಾಡು ಕೇಳುವಾಗ. ನನಗೆ ಸಹ ತುಂಬ ಇಷ್ಟ ಅದು. ನಿಮ್ಮೆಲ್ಲರಿಗೂ ಆ ಹಾಡು ಕೇಳಿ ಖುಷಿ ಆಗ್ತದೆ ಅಂತ ಎಣಿಸ್ಕೊಳ್ತೀನಿ.
ಗುರು ಸರ್ ನನಗೆ ಅಂದರೆ ನೀನು 100% ಎಫರ್ಟ್ ಹಾಕ್ತೀಯಾ, ಆದರೆ ಅದು ಪಿಚ್ಚಿಂಗ್ ಪ್ರಾಬ್ಲಮ್ ಇದೆ ನಿನಗೆ, ಅದು ಇನ್ನು ಸರಿ ಮಾಡ್ಕೊಳ್ಬೇಕು, ಇಂಪ್ರೂವೈಸೇಷನ್ ಆಗಬೇಕು ನೆಕ್ಸ್ಟ್ ರೌಂಡಿಗೆಲ್ಲ, ಇಲ್ಲದಿದ್ದರೆ ನಿನ್ನ ಹಾಡು ಸೂಪರ್ ಆಗಿದೆ ಅಂತ ಹೇಳಿದರು. ನನಗೆ ಕಾನ್ಫಿಡೆಂಟ್ ಲೆವೆಲ್ ಇನ್ನೂ ಸ್ವಲ್ಪ ಹೆಚ್ಚಾಯಿತು. ಇನ್ನು ಮುಂದಿನ ರೌಂಡಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಒಳ್ಳೆಯದಾಗಿ ಹಾಡಬೇಕಂತ ಇಚ್ಛೆ. ಗುರು ಕಿರಣ್ ಇವಳ ಬಗ್ಗೆ ತುಂಬ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ಇವಳು ಒರಿಜಿನಲ್ ಪಿಚ್ಚಲ್ಲಿ ಹಾಡದಿದ್ರು, ಅಂದರೆ ಸುಮಾರು ಲೋ ಪಿಚ್ಚಲ್ಲಿ ಅದನ್ನು ತಗೊಂಡ್ರು. ಇವಳ ಸಂಗೀತದ ಜಾಣ್ಮೆ, ಇವಳಲ್ಲಿದ್ದ ಆ ಸೂಕ್ಷ್ಮತೆ ಎಲ್ಲ ಗಮನಿಸಿ ಅವರು ತುಂಬ ಹೊಗಳಿದ್ದಾರೆ. ಹಾಗಾಗಿ ಎರಡೂ ಫೀಲ್ಡಲ್ಲಿಯೂ ಇವಳು ಮೇಲೆ ಬರ್ಬೋದು, ಅವರಿಗೂ ಆಶಾದಾಯಕ ಹುಡುಗಿಯಾಗಿದ್ದಾಳೆ. ಜಾದು ಹೈ ನಶಾ ಹೈ ಮದ್ಹೋಶಿಯಾ ತುಜ್ಕೋ ಭುಲಾ ಕೆ ಅಬ್ ಜಾऊं ಕಹಾं. ಜಾದು ಹೈ ನಶಾ ಹೈ मदहोशिया तुझको भुला के अब जाऊं कहाँ. दिखती है जिस तरह से तेरी नजरें मुझे, मैं खुद को छुपाऊं कहाँ. जादू है नशा है मदहोशिया तुझको भुला के अब जाऊं कहाँ. दिखती है जिस तरह से तेरी नजरें मुझे, मैं खुद को छुपाऊं कहाँ. जादू है नशा है मदहोशिया तुझको भुला के अब जाऊं कहाँ. I think good selection of song. ಥ್ಯಾಂಕ್ ಯು. ಗೊತ್ತಿದೆ ಇಷ್ಟು ರೇಂಜ್ ಇದೆ, ಇದಕ್ಕಿಂತ ಜಾಸ್ತಿ ಹೋಗಲ್ಲ, ಇದಕ್ಕಿಂತ ಕಮ್ಮಿ ಬರಲ್ಲ, ಬೆಸ್ಟ್ ಅಂತ ಹಾಡೋದು. ಯಾರು ಸೆಲೆಕ್ಟ್ ಮಾಡಿದ್ದು? ಅಮ್ಮ ನಾನು ಒಟ್ಟಿಗೆ. ಓಕೆ, ಐ ಥಿಂಕ್ ಗುಡ್ ಸಿಂಗಿಂಗ್ ಆಸ್ ಯೂಶುವಲ್. ನನ್ನ ಲೆಕ್ಕದಲ್ಲಿ ಚರಣ ಫಸ್ಟ್ ಲೈನ್ ಸ್ವಲ್ಪ ಫ್ಲ್ಯಾಟ್ ಹೋಯಿತು, ದೆನ್ ಎವ್ರಿಥಿಂಗ್ ವಾಸ್ ಫೈನ್. ಗುಡ್ ಕೀಪ್ ಇಟ್ ಅಪ್. ಯಾಕಂದರೆ ನನಗೆ ಡೌಟ್ ಇತ್ತು ರೇಂಜ್, ನಿಂದು ಆ್ಯಕ್ಚುಲಿ ಪ್ರಾಬ್ಲಮ್ ಇರೋದು ರೇಂಜು, ಲೋ ಆ್ಯಂಡ್ ಹೈ. ಯು ಗಾಟ್ ಅ ಲಿಮಿಟೇಷನ್ ಆ್ಯಂಡ್ ಒನ್ ಥಿಂಗ್ ಯು ಕಾಂಟ್ ಡೂ ಎನಿಥಿಂಗ್ ಮಚ್ ಅಬೌಟ್ ಇಟ್ ಬಿಕಾಸ್ ದಟ್ಸ್ ಯುವರ್ ಬಟ್ ನಾಲೆಜ್ ಜಾಸ್ತಿ ಇರುತ್ತೆ. ಸೊ ಬೇಸಿಕಲಿ ಯು ಶುಡ್ ನೋ ಹೌ ಟು ಟ್ಯಾಂಪರ್ ಅರೌಂಡ್ ವಿತ್ ದ ರೌಂಡ್ಸ್. ಓಕೆ, ದಿಸ್ ವಾಸ್ ಅ ಗುಡ್ ಸೆಲೆಕ್ಷನ್, ಕೀಪ್ ಇಟ್ ಅಪ್. ಆಡಿಷನ್ಸ್ ಆದಮೇಲೆ ಒಂದು 4-5 ರೌಂಡ್ ನಮಗೆ ಚಾಯ್ಸ್ ಕೊಟ್ಟಿದ್ದರು ಯಾವುದಾದ್ರೂ ಹಾಡಿ ಅಂತ. ಆಮೇಲೆ ಹಂಸಲೇಖ ರೌಂಡ್ ಅಂತ ಥೀಮ್ ಕೊಟ್ಟರು. ಅವ್ರು ನಿರ್ದೇಶನ ಮಾಡಿದಂಥ ಅಥವಾ ಕಂಪೋಸ್ ಮಾಡಿದಂಥ ಹಾಡನ್ನು ಚೂಸ್ ಮಾಡಿ ಹಾಡಬೇಕಂತ. ನಾನು ಮೇಘರಾಜನಿ ಸಾಂಗನ್ನು ಚೂಸ್ ಮಾಡಿದೆ. ಬಂದ ಬಂದ ಮೇಘರಾಜ ನಮ್ಮ ಊರಾಗೆ, ತಂದ ತಂದ ಜೀವ ಗೆಳೆಯ ನಮ್ಮ ಊರ ಬೆಳೆಗೆ. ಓ ಜೀವ ಗಂಗೆ ಮಿಂದೆ ಮಿಂದೆ ನಾ ಸಮಾಗ ಸಾನೇದ ಕಡ ಬಂದ ಮೇಘರಾಜ ನಮ್ಮ ಊರ ಕೆರೆಗೆ.
ಪನ್ನೀರ ಚೆಲ್ಲಿ ಕರೆದೇ ಧರೆಯ ಸಂತೋಷದಿಂದ ಧರಣಿ ನೀ ತೆರೆದೆ ನಿನ್ನ ಹೃದಯ ಮೈಯೆಲ್ಲ ರೋಮಾಂಚನ ಜಲದ ನೆಲದ ಲಿಂಗನ ಬಿಡಿಸದ ಬಂದವೇ ನಿಮ್ಮದು ಬೆರೆಯುವ ಪಂದ್ಯವೇ ನೀವಿಬ್ಬರು ಬೇತರೆ ಸುತ್ತಲೂ ಮಾಗಿದ ಹಣ್ಣಿನ ಗಂಧವೇ ಬಂದ ಬಂದ ಮೇಘರಾಜ ನಮ್ಮ ಊರಾಗೆರೆಗೆ ಓ ಜೀವಗಂಗೆ ಮಿಂದೆ ಮಿಂದೆ ನಾ ಸಮಾನ ಸರಿದ ಕಡಲ ಬಂದ ಮೇಘರಾಜ ನಮ್ಮ ಊರಾಗೆರೆಗೆ. ಹಾಡಿ ಆದಮೇಲೆ ಅಲಕ್ಕ ಮ್ಯಾಮ್ ಕೇಳಿದರು ವಾಯ್ಸಲ್ಲಿ ಸ್ವಲ್ಪ ಸ್ಟ್ರೈನ್ ಮಾಡ್ಕೊಂಡಿದ್ಯಾ ಅಂತ ಕೇಳಿದರು. ಹಾಂ, ಆ್ಯಕ್ಚುಲಿ ಸ್ವಲ್ಪ ಕ್ರ್ಯಾಕ್ ಆಗಿತ್ತು. ಮತ್ತು ಕೆಲವು ಲಿರಿಕ್ಸಲ್ಲಿ ಮಿಸ್ಟೇಕ್ ಇತ್ತು, ಅದನ್ನು ಕರೆಕ್ಟ್ ಮಾಡಿದರು. ಮತ್ತು ರಾಜ್ಗೋಪಾಲ್ ಸರ್ ಮತ್ತು ಕಿಟ್ಟು ಸರ್, ಗುರುಕಿರಣ್ ಸರ್ ಎಲ್ಲ ಸಾಂಗ್ ತುಂಬ ಚೆಂದಾಗಿತ್ತು ಅಂತ ಹೇಳಿದರು. ಸ್ವಲ್ಪ ಸಾಂಗ್ನ ಸ್ವಲ್ಪ ಗಮನ ಇಟ್ಟು ಕೇಳು. ಇಟ್ ಇಸ್ ಸ ಮ ಗ ಸ ನಿ ದ ಮ, ನಾಟ್ ಪ. ಇಟ್ಸ್ ಮ ಗಳಲಿ, ಆ ಸ್ವರಗಳಲ್ಲಿ ನಾನು ಮಿಂದೆ ಅಂತ ಇದೆ ಅಷ್ಟೇ. ಅದು ಅರ್ಥ ಬಂದು ಕರೆಕ್ಟಾಗಿ ಒಂಚೂರು ಕೇಳಿ. ಇಟ್ಸ್ ಮಿಂದೆ ಮಿಂದೆ ನಾ ಸಮಾಗ ಸಾನಿದ ಮಗಳಲಿ, ಅದನ್ನು ಒಂಚೂರು ಕೇಳ್ಕೋಬೇಕು. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಲ್ವಾ? ಎಸ್, ನಿಮ್ಮ ಪ್ರಯತ್ನನ ನಾನು ತುಂಬ ಮೆಚ್ಚುತ್ತೇನೆ. ಪ್ರತಿಯೊಂದು ಎಪಿಸೋಡ್ನಲ್ಲಿ ಕೂಡ ಆ ಪ್ರೋಗ್ರೆಸ್ ಇದೆ, ಅದು ಒಂದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಬೇಸಿಕಲಿ ನನ್ನ ಲೆಕ್ಕ ಹಾಕಿದ್ರಲ್ಲಿ ಪ್ರಜ್ಞಾ ವಾಯ್ಸಲ್ಲಿ ರೇಂಜ್ ಸ್ವಲ್ಪ ಕಮ್ಮಿ ಬರುತ್ತೆ ಕಂಪ್ಯಾರಿಟಿವ್ಲಿ, ಯಾಕೆಂದರೆ ದಟ್ಸ್ ಇನ್ಬಿಲ್ಟ್ ಸಿಸ್ಟಮ್. ಅದನ್ನು ಎಷ್ಟು ಚೇಂಜ್ ಮಾಡೋಕ್ಕಾಗತ್ತೆ ಗೊತ್ತಿಲ್ಲ, ಯಾಕೆಂದರೆ ಯು ಕ್ಯಾನ್ ಜಸ್ಟ್ ಟ್ರೈ ಟು ದ ಡಾಕ್ಟರ್ಸ್. ಅಮೇಝಿಂಗ್ ಸಿಂಗಿಂಗ್. ಕ್ವಾರ್ಟರ್ ಫಿನಾಲೆ ರೌಂಡ್ ಶುರು ಆಯಿತು. ಅದರಲ್ಲಿ ನಮಗೆ ವಿ ಮನೋಹರ್ ಅವರ ಕಂಪೋಸ್ ಮಾಡಿದಂಥ ಸಾಂಗ್ಸ್ಗಳನ್ನು ಚೂಸ್ ಮಾಡಲಿಕ್ಕಿತ್ತು. ನಾನು ಹಿಟ್ಟಾಗಿರುವಂಥದ್ದು ಇದು ಹೊದೆಯ ದೂರ ಸಾಂಗ್ ಚೂಸ್ ಮಾಡಿದೆ. ಮುಂಚಿನ ದಿವಸ ಮರುದಿವಸ ಶೂಟಿಂಗ್ ಇತ್ತು. ಹಾಡು ಅವಳಿಗೆ ತುಂಬ ಹುಷಾರಿರಲಿಲ್ಲ, ಚಿಕನ್ ಪಾಕ್ಸ್ ಆಗಿತ್ತು, ಜ್ವರ ಬರ್ತಾಯಿತ್ತು. ನಾವು ಹೋಗೋದು ಬೇಡ ಅಂದರೆ ಕ್ಯಾನ್ಸಲ್ ಮಾಡೋ, ಆದರೆ ಇದು ಮಾಡಲಿಕ್ಕಾಗಲಿ ಹೇಳಲಿಕ್ಕೆ ಆಗ್ತಾ ಇರಲಿಲ್ಲ. ಅವಳಿಗೆ ಜ್ವರ ಜೋರಿತ್ತು. ನಾವು ಫೋನ್ ಮಾಡಿದೆ, ಹೀಗೆ ನಾವು ಇದು ಮಾಡ್ತೇವೆ, ಫಿಟ್ ಮಾಡ್ತೇವೆ, ಅವಳಿಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಆದರೂ ನೋಡುವ, ಬೆಳಿಗ್ಗೆ ಅವಳನ್ನು ಚಾಪೆಯಿಂದ ಎಬ್ಬಿಸಿ, ಜ್ವರ ಬಂದು ಅವಳನ್ನು ಎಬ್ಬಿಸಿ ಹೋಗುವಂತ ಕರ್ಕೊಂಡು ಹೋದ್ವಿ. ಮತ್ತು ಅಲ್ಲಿ ಫೋನ್ ಮಾಡಿ ಅವಳಿಗೆ ಯಾವಾಗ ಬರಬೇಕು ಶೂಟಿಂಗಿಗೆ ಅಂದರೆ ಬೇಗ ಬಂದು ಅಲ್ಲಿ ಕಾಯಿಸಲಿಕ್ಕೆ ಅವರು ತುಂಬ ಇದು ಮಾಡಲಿಲ್ಲ, ತುಂಬ ಹೆಲ್ಪ್ ಮಾಡಿದರು. ಜೊತೆಗಾರ ಸೇರಲು ಬಂದಾಗ ನೀ ಅರಿಯದೆ ಹೋದೆ ಪ್ರೇಮದನ ಸಂದೇಶವ ತಂದಾಗ. ಹೋದೆಯ ದೂರ ಓ ಜೊತೆಗಾರ ಸೇರಲು ಬಂದಾಗ ನೀ ಅರಿಯದೆ ಹೋದೆ ಪ್ರೇಮದನ ಸಂದೇಶವ ತಂದಾಗ. ನೀ ಶ್ರುತಿಯ ಹಿಡಿದಾಗ ಹಾಡಿದೆ ನಾ ಉಸಿರಾಗ, ತೋರಿದೆ ನೀ ಅನುರಾಗ, ಗಮನಿಸದೆ ತೆರಳಿದೆ ನಾ. ಹೋದೆಯ ದೂರ ಓ ಜೊತೆಗಾರ ಸೇರಲು ಬಂದಾಗ ನೀ ಅರಿಯದೆ ಹೋದೆ ಪ್ರೇಮದನ ಸಂದೇಶವ ತಂದಾಗ. ಆ್ಯಕ್ಚುಲಿ ನಾನು ಕಾಂಪಿಟೇಷನ್ ಕ್ವಿಟ್ ಮಾಡು ಅಂತ ಇದ್ದೆ. ಆಮೇಲೆ ನೋಡುವ ಎಂತಾಗ್ತದೆ, ಸೆಲೆಕ್ಟ್ ಆಗಿಸಬಹುದು ಅಂತ ಹೋದೆ. ಅಲ್ಲಿ ಹಾಡಿದೆ, ಖುಷಿಯಾಯಿತು. ಆದರೆ ಅದೇ ವಾಯ್ಸ್ ಪ್ರಾಬ್ಲಮ್ ಇರೋ ಥರ ನಾನು ಪಿಚ್ ತುಂಬ ಲೋ ಮಾಡಿದೆ ಇದು ಒರಿಜಿನಲ್ಗಿಂತ. ಸೊ ಸ್ವಲ್ಪ ಸಾಂಗ್ ಡಲ್ ಬಂತು ಅಂತ ಹೇಳಿದರು ಎಲ್ಲರೂ. ಆದರೂ ಅಲ್ಲಿ ಬಂದು ಹಾಡಿದೆಯಲ್ಲ, ಅದು ಎಲ್ರಿಗೂ ಖುಷಿ ಆಯಿತು. ಆ ಸಿಚುವೇಶನಲ್ಲಿ ಸಹ ಒಳ್ಳೆ ಸಿಂಗರ್, ಯು ಆರ್ ಎ ಗುಡ್ ಸಿಂಗರ್, ಯು ಕ್ಯಾನ್ ಸಿಂಗ್, ಬಟ್ ನೀವು ಪ್ರಾಕ್ಟೀಸ್ ಮಾಡಬೇಕಷ್ಟೇ.
ಆದರೆ ಇವತ್ತು ನಿಮಗೆ ಅನಾರೋಗ್ಯದಲ್ಲೂ ನೀವು ಬಂದಿದ್ದೀರಲ್ಲ, ಅದಕ್ಕೆ ನಿಮಗೆ ಬೇಗ ಗುಣಮುಖರಾಗಿ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ಹುಷಾರಿರದಿದ್ರು ಕೂಡ, ಜ್ವರ ಇದ್ದರೂ ಕೂಡ ಹೋಗಿ ವೇದಿಕೆಯಲ್ಲಿ ಹಾಡಿದ್ಲು. ಆದರೂ ಗುರುಕಿರಣ್ ಸರ್ಗೆ ನಾನು ಎನ್ಸಿರ್ಲಿಲ್ಲ ನೀನು ಬರ್ತೀಯ ಅಂತ. ಇಷ್ಟು ಜ್ವರ ಇದ್ದು ಕೂಡ ಆದರೂ ನಿನ್ನ ಎಫರ್ಟ್ ಮಾಡಿ ಹಾಕಿದ್ದಿ, ತುಂಬ ಖುಷಿ ಆಯಿತು. ಇಷ್ಟು ಜ್ವರ ಇದ್ದು ಕೂಡ ನೀನು ಬಂದದ್ದು ತುಂಬ, ನಾನು ಅಂದರೆ ಬರೋದಿಲ್ಲ ಇವತ್ತು ಈ ಎಪಿಸೋಡಿಗೆ ಬರೋದಿಲ್ಲ ಅಂತ ನನಗೆ ನ್ಯೂಸ್ ಹೇಳಿದರು. ನಿನ್ನನ್ನು ನೋಡಿ ಇಲ್ಲಿ ಸ್ಟೇಜಲ್ಲಿ ಹಾಡಿ ನೋಡಿದ್ದು ತುಂಬ ಇದಾಯಿತು. ನೀನು ಆದರೂ ಜ್ವರ ಇದ್ದುಕೊಂಡು ಬಂದದ್ದು, ಆದರೆ ಸ್ವಲ್ಪ ಹೈ ನೋಟ್ ಎಲ್ಲ ರೀಚ್ ಆಗಿರಲಿಲ್ಲ. ಫಸ್ಟ್ ಆಫ್ ಆಲ್ ಹ್ಯಾಟ್ಸ್ ಆಫ್ ಫಾರ್ ಕಮಿಂಗ್. ಯಾಕಂದ್ರೆ ನಾನು ಬರುವಾಗ ಹೇಳಿದ್ರಿ ಇಲ್ಲ, ಇಬ್ಬರು ಬರ್ತಾ ಇಲ್ಲ, ಒಬ್ರಿಗೆ ಹುಷಾರಿಲ್ಲ, ಇನ್ನೊಬ್ರಿಗೆ ಏನೋ ಎಮರ್ಜೆನ್ಸಿ ಕೆಲಸ ಇದೆ ಅಂದರು. ನನಗೆ ಶಾಕ್ ಆಯಿತು ನೀನು ಬಂದಿದ್ದು ನೋಡಿ. ನಿನಗೆ ಚಿಕನ್ ಬಾಕ್ಸ್ ಅಂದರು. ಸೊ ಗೆಟ್ ವೆಲ್ ಸೂನ್. ಆ್ಯಂಡ್ ಕಾಂಪಿಟೇಷನ್ನ ಇಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಕ್ಕೆ ಹ್ಯಾಟ್ಸ್ ಆಫ್. ಕಂಟಿನ್ಯೂಯಿಂಗ್ ಇವರು ಹೇಳ್ತಾ ಇರೋದು, ಪ್ರತಿಯೊಬ್ಬರಿಗೆ ಮನುಷ್ಯನಿಗೆ ಒಂದು ಲೋ ರೇಂಜ್ ಮತ್ತು ಹೈ ರೇಂಜ್ ಇರುತ್ತೆ. ಅದಕ್ಕೆ ಈ ಕ್ಯಾಶುವಲಿ ಆಲ್ಟೋ ಸಿಂಗರ್ಸ್, ಟೆನರ್ ಸಿಂಗರ್ಸ್, ಸುಪ್ರೆನೋ ಅಂತ ಹೇಳ್ತಾರೆ. ಸಿಂಗಿಂಗ್ ರೇಂಜ್ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ, ಎಲ್ಲರದ್ದು ಒಂದೇ ಥರ ಬರಲ್ಲ. ನಿಂದು ಆಲ್ಟೋ ರೇಂಜ್ ಅಂದರೆ ತುಂಬ ಸಿಂಗರ್ ಲೈಕ್ ಉಷಾ ಉತ್ತುಪ್ ಆಗಲಿ, ರೇಂಜ್ ಲಿಮಿಟೆಡ್ ಇರುತ್ತೆ. ಅವ್ರು ಲೋ ಹೋದಷ್ಟು ಬೇರೆಯವ್ರಿಗೆ ಹೋಗೋಕ್ಕಾಗಲ್ಲ. ಅದೊಂದು ಪಾಸಿಟಿವ್ ಪಾಯಿಂಟ್, ಒಂದು ಲೆಕ್ಕದಲ್ಲಿ ಪಾಸಿಟಿವ್ ಪಾಯಿಂಟ್ ಅದು. ಈಗ ನಮ್ಮಲ್ಲಿ ಮಾಲ್ಗುಡಿ ಶುಭ ಇದ್ದಾರೆ, ಬಾಂಬೆ ಜಯಶ್ರೀ ಇರ್ಬೋದು, ತುಂಬ ಜನ. ಈಗ ಶುಭ ಮುದ್ಗಲ್ ಇರ್ಬೋದು, ಲಾಟ್ ಆಫ್ ಸಿಂಗರ್ಸ್ ಆಲ್ಟೋ ರೇಂಜಲ್ಲಿ ಸಿಂಗರ್ಸ್, ಅವ್ರಿಗೆ ಹೈ ಆಗೋದೇ ಇಲ್ಲ. ಮ್ಯಾಕ್ಸಿಮಮ್ ಒಂದು ಎ ನೋಟ್ ತನಕ ಹೋಗ್ತಾರೆ, ಸಿಗೆ ಟಚ್ ಆಗೋದಿಲ್ಲ. ಸೊ ಅದೇ ಮ್ಯಾಕ್ಸಿಮಮ್ ರೇಂಜು. ಸೊ ಬೇಸಿಕಲಿ ವಾಟ್ ಯು ಡೂ ಇಸ್, ಈಗ ನಮ್ಮಲ್ಲಿ ಇನ್ನೊಬ್ಬರು ಸಿಂಗರ್ ಇದ್ರು, ಮೇಘನಾ ಅಂತ ಸಿಂಗರ್ ಇದ್ರು, ಅವ್ರದ್ದಷ್ಟೇ ರೇಂಜ್ ಲಿಮಿಟೆಡ್ ಇರುತ್ತೆ. ಸೊ ಅಲ್ಲಿ ಹೆಂಗೆ ಮಾಡ್ಬೇಕಂದ್ರೆ ಸೆಲೆಕ್ಷನ್ ಆಫ್ ಸಾಂಗ್ಸಲ್ಲೇ ತಗೊಳ್ಬೇಕು. ಈ ಸಾಂಗ್ ಕರೆಕ್ಟ್, ಅದು ಕ್ಯಾಶುವಲಿ ಒರಿಜಿನಲ್ ಕೇಳಿ ಇದು ಕೇಳುವಾಗ ಆ ಒರಿಜಿನಲ್ ಎನರ್ಜಿ ಬರಲ್ಲ. ಯಾಕೆಂದರೆ ನಾವು ಒರಿಜಿನಲ್ ಮೊದಲೇ ಕೇಳಿರ್ತೀವಿ, ಒಂದು ಪ್ಯಾಟರ್ನಲ್ಲಿ ಕೇಳಿರ್ತೀವಿ. ಬಟ್ ಸಿಂಗಿಂಗ್ ವೈಸ್ ಆ್ಯಸ್ ಯೂಶುವಲ್ ಯು ಆರ್ ಜಸ್ಟ್ ಡೆಫಿನೆಟ್ಲಿ ಗುಡ್. ಒಂದು ಅಲ್ಲಲ್ಲಿ ಚರಣದಲ್ಲಿ ಒಂದಷ್ಟು ನೋಟ್ ರೀಚ್ ಆಗುವಾಗ ರೀಚ್ ಆಗಿಲ್ಲ, ಪರಿಹಾಸ, ಒಂದಷ್ಟು ನೋಟ್ಸ್ ವರ್ಡ್ಸ್ ಮಿಸ್ ಆಯಿತು. ಅದರ್ವೈಸ್ ಐ ಥಿಂಕ್ ಯು ಆರ್ ಆಸ್ ಯೂಶುವಲಿ ಗುಡ್. ನೆಕ್ಸ್ಟಿಗೆ ಸೆಮಿಫೈನಲ್ ರೌಂಡ್ ಸ್ಟಾರ್ಟ್ ಆಯಿತು. ಅದರಲ್ಲಿ ಗುರುಕಿರಣ್ ಹಿಟ್ ಸಾಂಗ್ಸ್ ಹಾಡಬೇಕಂತ ಇದಿತ್ತು. ನಾನು ಉಸಿರಾಗಲೇ ಸಾಂಗ್ ಸೆಲೆಕ್ಟ್ ಮಾಡಿದ್ದೆ, ಯಾಕಂದರೆ ಆ ಸಾಂಗ್ ನನ್ನ ವಾಯ್ಸ್ಗೆ ತುಂಬ ಸೂಟ್ ಆಗ್ತದೆ. ಹಾಡಿದೆ, ಒಳ್ಳೆ ಕಮೆಂಟ್ಸ್ ಕೂಡ ಇತ್ತು, ಸ್ವಲ್ಪ ನೆಗೆಟಿವ್ ಇದು ಸಹ ಇತ್ತು. ಎಲ್ಲರೂ ಅಪ್ರಿಷಿಯೇಟ್ ಮಾಡಿದರು. ಗುರುಕಿರಣ್ ಸರ್ಗೆ ಸಹ ತುಂಬ ಖುಷಿ ಆಯಿತು. ಉಸಿರಾಗುವೆ ಹಸಿರಾಗುವೆ ಆ ಸೂರ್ಯ ಚಂದ್ರ ಇರುವವರೆಗೂ ಆಕಾಶ ಭೂಮಿ ಇರುವವರೆಗೂ ನನ್ನಾಣಿಗೂ ನಿನ್ನಾಣಿಗೂ ಜೊತೆ ಇರುವಿನ ಎಂದೆಂದಿಗೂ ಉಸಿರಾಗುವೆ ಹಸಿರಾಗುವೆ. 2 ಸಾಂಗ್ಸ್ ಸೇಮ್ ಟೈಮ್ಗೆ ಬಂದ ಕಾರಣ ಅದು ಹೆಲ್ತ್ ಕೂಡ ಸ್ವಲ್ಪ ಇದಾಯಿತು. ಜ್ವರ ಎಲ್ಲ ಇದ್ದ ಕಾರಣ ಅದು ವಾಯ್ಸ್ಗೆ ಸ್ವಲ್ಪ ಎಫೆಕ್ಟ್ ಆಯಿತು. ತುಂಬ ಚೆನ್ನಾಗಿ ಹಾಡಿದ್ಯಾ. ಥ್ಯಾಂಕ್ ಯು ಸರ್. ಮುದ್ದಾದ ವಾಯ್ಸು ಕೇಳೋದಕ್ಕೆ, ಈ ಹಾಡಿಗೆ, ಈ ಟ್ಯೂನಿಗೆ ಭಾಳ ಚೆನ್ನಾಗಿ ಸೂಟ್ ಆಯಿತು. ಇನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಇನ್ನೂ ಕಂಟ್ರೋಲಿಗೆ ಸಿಗುತ್ತೆ ವಾಯ್ಸು. ಟ್ರೈಡ್ ಗುಡ್. ಯಾಕಂದರೆ ಒಂದಷ್ಟು ಕ್ರ್ಯಾಕ್ಸ್ ಇತ್ತು ವಾಯ್ಸು, ಅದು ಬಿಟ್ಟರೆ ಸ್ವರಸ್ಥಾನ ಕರೆಕ್ಟಾಗಿ ಕೂತ್ಕೋತಾ ಇತ್ತು. ಯಾಕಂದರೆ ಇಟ್ಸ್ ಅ ಟ್ರಿಕಿ ಸಾಂಗ್. ಇದು ಎಲ್ಲ ರಾಗದಲ್ಲಿ ಎಲ್ಲ ಕಡೆ ಹೋಗ್ತಾ ಬರ್ತಾ ಇರುತ್ತೆ. ಚೆನ್ನಾಗಿತ್ತು. ನನಗೆ ಫಸ್ಟ್ ಚರಣದಲ್ಲಿ ಇಲ್ಲೂ ನೀನೆ ಆ ಇಲ್ಲೂ ಹಾಡುವಾಗ ಆ್ಯಕ್ಚುಲಿ ಬರುತ್ತೆ ಅಲ್ಲ, ಆ ರೇ ಹೋಗ ಸ್ವಲ್ಪ ಶಾರ್ಪ್ ಇತ್ತದು. ಗೊತ್ತಾಯ್ತಾ ಹಾಡುವಾಗ? ಗೊತ್ತಾಯ್ತಾ? ಎಷ್ಟು ಎಕ್ಸ್ಪೆಕ್ಟ್ ಮಾಡಿದೆ ಆ ಪಾಯಿಂಟ್ ತನಕ ರೀಚ್ ಆಗಲಿಲ್ಲ, ಆದರೆ ನನ್ನ ಬೆಸ್ಟ್ ನಾನು ಟ್ರೈ ಮಾಡಿದ್ದೆ. ನಾನು ಪ್ರಜ್ಞಾಲ್ ಚಿಕ್ಕಪ್ಪ. ನಾನು ಸೌದಿ ಅರೇಬಿಯಾದಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ಆದರೂ ಅಲ್ಲಿ ಕೂಡ ಆನ್ಲೈನಲ್ಲಿ ಯೂಟ್ಯೂಬಲ್ಲಿ ತಪ್ಪದೇ ಪ್ರಜ್ಞಾಳ ಪ್ರೋಗ್ರಾಮನ್ನು ನೋಡ್ತಾ ಇರ್ತೇನೆ. ನನಗೆ ಅವಳ ಆ್ಯಟಿಟ್ಯೂಡ್ ತುಂಬ ಇಷ್ಟವಾಯಿತು.
ಅಷ್ಟು ಮನೆಯಲ್ಲಿ ಮಲಗಿದ್ದವಳು ಜ್ವರದಲ್ಲಿ ಸಹ ಅವಳು ಬಂದು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅದರಲ್ಲಿ ಒಂದು ಚಾಲೆಂಜಾಗಿ ತಗೊಂಡು ಅದರಲ್ಲಿ ಹಾಡಿದ್ದಕ್ಕೆ ನನಗೆ ತುಂಬ ಖುಷಿಯಾಯಿತು. ಅಲ್ಲಿ ಸೌದಿ ಅರೇಬಿಯಾದಲ್ಲಿ ನಮ್ಮ ಟಿ ವಿ ಪ್ರಸಾರವಾಗದಿದ್ದರೂ ನಾವು ಆನ್ಲೈನಲ್ಲಿ ಯೂಟ್ಯೂಬಲ್ಲಿ ಎಲ್ಲ ತಪ್ಪದೇ ನೋಡ್ತಾ ಇರ್ತೇವೆ. ಮತ್ತು ಅವಳಿಗೆ ಇನ್ನು ಮುಂದೆ ಒಳ್ಳೆಯ ಯಶಸ್ವಿ ಆಗಲಿ. ಫೈನಲ್ಗೆ ಸೆಲೆಕ್ಟ್ ಆದೆ ಅಂತ ಗೊತ್ತಾದ ಮೇಲೆ ತುಂಬ ಖುಷಿ ಆಯಿತು. ತುಂಬ ಹೋಪ್ಸ್ ಇಟ್ಕೊಂಡಿದ್ದೆ, ಸೆಲೆಕ್ಟ್ ಆದೆ, ತುಂಬ ಖುಷಿ ಆಯಿತು. 11 ಮೆಂಬರ್ಸಲ್ಲಿ ನಾನು ಒಂದು ಫೈನಲಿಸ್ಟ್ ಅಂತ ನನಗೆ ತುಂಬ ಖುಷಿ ಆಯಿತು. ಅವಳ ಶಾಸ್ತ್ರೀಯ ಸಂಗೀತವನ್ನು ತುಂಬ ಮೇಲಕ್ಕೆ ತರಬೇಕು, ಅವಳು ತುಂಬ ಎತ್ತರಕ್ಕೆ ಏರಬೇಕು, ಬೇರೆ ಕಡೆಗೆ ಹೋಗಿ ಅವಳ ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಅಂತ ನಾನು ಅವಳೊಂದು ಒಳ್ಳೆಯ ಒಳ್ಳೆಯ ಆರ್ಟಿಸ್ಟ್ ಆಗಬೇಕು ಅಂತ ನಾನು ಹಾರೈಸ್ತೇನೆ. ಹಾಗೆ ಇಡೀ ಉಡುಪಿಗೆ ಇವಾಗಲೇ ಹೆಸರು ತಂದಿದ್ದಾಳೆ, ಇನ್ನೂ ಮುಂದಕ್ಕೆ ತರಬೇಕು ಅಂತ ನಾನು ಗುರುಗಳಾಗಿ ಅವಳಿಗೆ ಆಶೀರ್ವಾದ ಮಾಡ್ತೇನೆ. ಜಯವಾಗಲಿ.